ಉಳ್ಳಾಲ ನಗರಸಭಾ ವ್ಯಾಪ್ತಿದ ಅಬ್ಬಕ ಸರ್ಕಲ್ ಪರಿಸರಡ್ ಸುಮಾರು 6 ವಲಸೆ ಕಾರ್ಮಿಕರಿಗೆ ಹೆಲ್ಪ್ ಇಂಡಿಯಾ ಫೌಂಡೇಶನ್ ದಕ್ಲು ಬುಧವಾರ ವನಸ್ಥ ವ್ಯವಸ್ಥೆ ಮಲ್ತೇರು. ಕಾರ್ಯಕ್ರಮದ ಮಲ್ಲವಿನೇರಾದ ಪಾಲ್ಪಡೆಯಿನ ಶಾಸಕೇರಿ ಶ್ರೀ ಯುಟಿ ಖಾದರ್ ವನಸನ್ ಪಟ್ಟೇರು. ಈ ಪೊರ್ತು ಪಾತೇನ ಶ್ರೀ ಯುಟಿ ಖಾದರ್ ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್, ಪಶ್ಚಿಮ ಬಂಗಾಳ ಬೊಕ್ಕ ಬಾಕಿ ಪ್ರದೇಶದ ವಲಸೆ ಕಾರ್ಮಿಕರು ಇಡೆಗ್ ಬತ್ತದ ಬೇಲ ಮಲ್ತೊಂದುಲ್ಲೇರು. ಲಾಕ್ಡೌನ್ ಸಂದರ್ಭಡ್ ಅಕ್ಲೇನು ಸರಿಯಾಯಿನ ವ್ಯವಸ್ಥೆಡು ಊರಿಗೂ ಕಡಪುಡು ಇನ್ನಿಟ್ಟು ರಾಜ್ಯ ಸರ್ಕಾರ ವಿಫಲ ಆತಂಡು. ಜಿಲ್ಲಾಡಳಿತ ಈ ಬಗೆಟ್ ದಿನಲ ಬುಲೆಟಿನ್ ಮಲ್ತದ ಕಾರ್ಮಿಕರಿಗೆ ಸರಿಯಾಯಿನ ಮಾಹಿತಿ ಕೊರಡು ಜನಕಲು ತಾಳ್ಮೆ ತಪ್ಪು ನಿರ್ದು ದುಂಬು ಸರ್ಕಾರ ನಿರ್ದಿಷ್ಟವಾಯಿನ ಬೇಲೆ ಮಲ್ಪಡು. ಸರ್ಕಾರ ದಾದ ಬೇಲೆ ಮಲ್ಪಡ ಅವೇನು ಇನಿ ಹೆಲ್ಪ್ ಇಂಡಿಯಾ ಫೌಂಡೇಶನ್ ದಾಖಲು ಮಲ್ತದೇರ್ ಪಂಡದ ಅಭಿನಂದನೆ ಸಂದಾಯಿರ. ನಮ್ಮ ದೇಶದ ವಿವಿಧವಾದ ರಾಜ್ಯ, ಅದು UP ಇರಲಿ, ಬಿಹಾರ ಇರಲಿ, ನಮ್ಮ ಜಾರ್ಖಂಡ್ ಇರಲಿ, ಪಶ್ಚಿಮ ಬಂಗಾಳ ಇರಲಿ ಮತ್ತು ಇನ್ನಿತರ ಪ್ರದೇಶದ ಯುವಕ ಮಿತ್ರರು ಮತ್ತು ಕುಟುಂಬಸ್ಥರು ಇಲ್ಲಿ ಬಂದು ಭಾಳ ಶ್ರಮಿಕವಾಗಿ ತಮ್ಮ ಕೆಲಸ ನಿರ್ವಹಿಸಿದ್ದಾರೆ. ದೇಶ ಕಟ್ಟುವ ವರ್ಗ ಯಾರಂತ ಹೇಳಿದರೆ ಇವರು ದೇಶ ಕಟ್ಟುವಂಥ ವರ್ಗ. ಸೊ ಒಂದು ಸಮಸ್ಯೆ ಬಂದಾಗ ಅವ್ರಿಗೆ ಅದು ಕೆಲಸ ಇಲ್ಲ, ಅವರು ಗೌರವಪೂರ್ವಕವಾಗಿ ಊರಿಗೆ ಕೊಡುವಂಥ ಕೆಲಸ ನಮ್ಮ ಸರ್ಕಾರದ ಜವಾಬ್ದಾರಿ. ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಇದರಲ್ಲಿ ವಿಫಲವಾಗಿದೆ. ಇವತ್ತು ಇಲ್ಲಿ ಅಂತ ಮಾತ್ರ ನಿಮ್ಗೆ ಗೊತ್ತಿದೆ, ಮಂಗಳೂರಲ್ಲಿ ಬಂದಂಥ ಬಿಜಾಪುರದನ್ನು ಕಲಿಸಲಿಕ್ಕೆ ಅಲ್ಲಿ ಒತ್ತಾಯ ಮಾಡೋಂಥ ಸಮಸ್ಯೆ. ಇದರಲ್ಲಿ ಕೂಡ ಹಾಗೆ ಜನ ಇವತ್ತು ಅಲ್ಲಿ ಸುತ್ತಾಡ್ತಿದ್ದಾರೆ. ಯಾವ ನಗರಕ್ಕೆ ಹೋದರೂ ಕೂಡ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು. ಸೊ ಜನ ತಾಳ್ಮೆಯನ್ನು ತಪ್ಪುವ ಮುಂಚೆ ಸರ್ಕಾರ ನಿರ್ದಿಷ್ಟವಾದ ಕೆಲಸ ಇವತ್ತು ಮಾಡಬೇಕು. ಯಾಕೆ ಎಷ್ಟೆಲ್ಲ ಗೊಂದಲ ಆಗ್ತದೆ?
ನಾನು ಇವತ್ತು ಜಿಲ್ಲಾಡಳಿತಕ್ಕೆ ಹೇಳ್ತಾ ಇದ್ದೇನೆ, ನೀವು ಡೈಲಿ ಒಂದು ಬುಲೆಟಿನ್ ಮಾಡಿ, ನಾಳೆ ಬೆಳಿಗ್ಗೆ ಎಷ್ಟು ಟ್ರೈನ್ ಬರ್ತದೆ, ಎಲ್ಲಿಂದ ಪ್ರಾರಂಭ ಆಗ್ತದೆ, ಎಷ್ಟು ಜನಕ್ಕೆ ಹೋಗ್ಬೋದು, ಯಾವ ರಾಜ್ಯ ಅಂತೇಳಿ ಡೈಲಿ ಬುಲೆಟಿನ್ ಕೊಟ್ಟರೆ ಜನಸಾಮಾನ್ಯ ಸಂಪೂರ್ಣದ ವಿವರ ಸಿಗ್ತಾರೆ. ಈಗ ವಿಚಾರ ಅಂದರೆ ಉಳ್ಳಾಲದಿಂದ ಬಸ್ ಹೊರದು ಅಂತ ಹೇಳಿದರೆ ಮಂಗಳೂರಿನವರು ಅಲ್ಲಿ ಇಲ್ಲಿ ಎಲ್ಲರೂ ಕೂಡ ಉಳ್ಳಾಲಕ್ಕೆ ಬರೋದು. ಇನ್ನೊಬ್ಬರು ಏನಾದರೂ ಹೇಳಿದರೆ ಬಂಟ್ವಾಳದಿಂದ ಬಸ್ ಹೊರದು ಅಂತ ಇಲ್ಲಿ ಪಾಪ ನಡ್ಕೊಂಡು ಇಲ್ಲಿಂದ ಎಲ್ಲರೂ ಕೂಡ ಬಂಟ್ವಾಳಕ್ಕೆ ಹೋಗೋದು. ಬಂಟ್ವಾಳದಿಂದ ಸುದ್ದಿ ಬಂದರೆ ಬೆಳ್ತಂಗಡಿಯಲ್ಲಿ ಹೋಗ್ತದೆ ಅಂತೇಳಿ, ಅದು ಬೆಳ್ತಂಗಡಿ ಎಲ್ಲ ಅಂತೇಳಿ ಗೊತ್ತಿಲ್ಲ. ಇನ್ನು ಇದ್ದವರೆಲ್ಲ ಅಲ್ಲಿ ಜನ ಗುಂಪಾಗಿ ಎಲ್ಲ ಗೊಂದಲಮಯ ವಾತಾವರಣ. ಸೊ ಸರ್ಕಾರ ಇವತ್ತು ಬೇರೆ ಕೆಲಸ ಸ್ವಲ್ಪ ಬದಿಗಿಟ್ಟು ಈ ನಮ್ಮ ಯಾರು ಬಂದಿದ್ದಾರೆ ಅವ್ರು ಮತ್ತೆ ಊರಿಗೆ ಹೋಗಬೇಕು, ಅವ್ರನ್ನ ಗುಲಾಮರಲ್ಲ, ಅವ್ರಿಗೆ ಬೇಕಾದಾಗ ಕೆಲಸ ಮಾಡ್ತಾರೆ. ಆದರೆ ನಾವು ಈ ಕಷ್ಟದ ಪರಿಸ್ಥಿತಿಯನ್ನು ಕಳಿಸಿದರೆ ಮತ್ತೆ ಬರ್ತಾರಿಲ್ಲ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಸರ್ಕಾರ ಮತ್ತು ಜಿಲ್ಲಾಡಳಿತ ಗಂಭೀರವಾಗಿ ಇದನ್ನು ಆಲೋಚನೆ ಮಾಡಬೇಕು. ಸೂಕ್ತದ ವ್ಯವಸ್ಥೆ ಇವತ್ತು ಮಾಡಿ ಹೋಗೋ ತನಕ ಅವ್ರಿಗೆ ನೆಮ್ಮದಿ ಜೀವನ ಸಾಗೋ ವ್ಯವಸ್ಥೆ ಇವತ್ತು ಮಾಡಬೇಕಾಗ್ತದೆ. ನಾನು ಹೆಲ್ಪ್ ಇಂಡಿಯಾ ಗ್ರೂಪಿನ ಅಧ್ಯಕ್ಷ ಅಂತ ರಾಜಿಕ್ ಅವರು, ಹಸೈನ್ ಅವರು, ಸಿರಾಜ್ ಅವರು, ಜಾಕೀರ್ ಅವರು ಮತ್ತು ಎಲ್ಲ ನಮ್ಮ ಮಿತ್ರವರ್ಗ ತಂಡದವರನ್ನು ವಿಶೇಷ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ಯಾಕಂತ ಹೇಳಿದರೆ ಇವತ್ತು ಏನು ನಮ್ಮ ಸರ್ಕಾರ ಕೆಲಸ ಮಾಡಬೇಕಿತ್ತ ಅದನ್ನು ಪಾಪ ಅವರು ಇವತ್ತು ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ಬಂದು ಮಾನವೀಯತೆಯಿಂದ ಕಷ್ಟ ನೋಡಿದಾಗ ಬಂದವರಿಗೆ ಬಿಸ್ಕೆಟ್ ಮತ್ತು ಕೊಡೋದು ವ್ಯವಸ್ಥೆ, ಮಧ್ಯಾಹ್ನ ಊಟ ಅವ್ರಿಗೆ ಹಸಿವಾಗುವಂಥ ಪರಿಸ್ಥಿತಿ ಆಗ್ತಂತಿಲ್ಲ, ಇವರೇ ಹೋಗಿ ಊಟ ಮಾಡಿಸಿ ಇವತ್ತು ತಂದಿದ್ದಾರೆ. ನಾನು ಕೂಡ ಚೀಫ್ ಆಫೀಸರ್ ಕರೆಸಿಕೊಂಡು ಸರ್ಕಾರದ ವತಿಯಿಂದ ಕೂಡ ಇವತ್ತು, ಯಾಕಂದರೆ ಇವತ್ತು ಹೋಗುವಾಗ ಇವರು 400 ಜನ ಇದ್ದರು ಊಟ ತರಲಿಕ್ಕೆ, ಇಲ್ಲಿಗೆ ಬಂದಾಗ 600 ಜನ ಆಗಿದೆ. ಆದ ಕಾರಣ ಇವತ್ತು ಸರ್ಕಾರ ವತಿಯಿಂದ ಕೂಡ ಊಟದ ವ್ಯವಸ್ಥೆ ಮಾಡಲಿಕ್ಕೆ ನಾವು ಹೇಳಿದ್ದೇವೆ. ಬಿಹಾರದವರಿಗೆ ರಾತ್ರಿ 9 ಗಂಟೆಗೆ ಟ್ರೈನ್ ಅಂತೆ, 4 ಗಂಟೆಗೆ ಬಸ್ ಬರ್ತದೆ, ಅಲ್ಲಿಂದ ಹೋಗ್ತಾರೆ. UP ಅವರು ಬೆಳಿಗ್ಗೆ ಒಂದು ಟೀಮ್ ಹೋಗಿದೆ, ನೆಕ್ಸ್ಟ್ ಟೈಮ್ ಬಂದಾಗ ಇವರು ಕೂಡ ಕಲಿಸ್ತೇವೆ. ಹೇಗಾದರೂ ನಾವು ಇಲ್ಲಿಂದ ಕಲಿಸುವಾಗ ಸಿಸ್ಟಮ್ಯಾಟಿಕ್ ಆಗಿ ಕಲಿಸುವಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತ ಮಾಡಬೇಕು. ಇದರ ಬಗ್ಗೆ ಗಮನ ಕೊಡಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೆಲ್ಪ್ ಇಂಡಿಯಾ ಫೌಂಡೇಶನ್ದ ಅಧ್ಯಕ್ಷರು ರಾಜಿಕ್ ಉಳ್ಳಾಲ್, ಮಾಧ್ಯಮ ಕಾರ್ಯದರ್ಶಿ ಜಾಕಿರ್ ಇಕ್ಲಾಸ್, ಹಸೈನ್, ಸೂರಜ್ ಅಭಯ, ಸುಲೈಮಾನ್ ಸಹರಾ, ಎ ಸಂಶುದ್ದೀನ್, ಬದ್ರುದ್ದೀನ್ ಮುತಾಲಿಕೆಡಿದ್ದರು. ಉಳ್ಳಾಲ ನಗರಸಭಾ ಆಯುಕ್ತರು ರಾಯಪ್ಪ, ಸದಸ್ಯರು ಅಯೂಬ್ ಮಂಜಿಲಾ, ಮೊಹಮ್ಮದ್ ಮುಕಚ್ಚೇರಿ ಈ ಪುರ್ತೋಟುಗೆ ಇದ್ದರು. ವಲಸೆ ಕಾರ್ಮಿಕರು ತಂಗ್ಲಿನ ಬಂಗನು ಈ ಸಂದರ್ಭ ಪಂಡರು. तो हम लोग क्या करेंगे? इधर खाने पीने का कुछ भी नहीं है, ना रहने का जगह है, तो हम लोग किधर जाएं? डेली दिन रात इधर आके सो रहे, कोई कुछ नहीं बोल रहा, ना पंचायत वाला कुछ बोल रहा है। पंचायत वाला पुलिस स्टेशन भेजता है, उधर भेजता है, इधर भेजता है, कोई भी सुनवाई नहीं, कोई सुनवाई नहीं बजाता है, कहीं भी देता भैया बिहार का यही क्या इन लोग का मकसद है, हम लोग को समझ में नहीं आ रहा है। इधर आने खाने भी नहीं है और लोग कहाँ जाएंगे? सब लाभ हो गया ना, लोग क्या करेंगे उधर जाके? खाना भी नहीं है, गाड़ी नहीं, छोटे बच्चे हम लोग कि हम लोग पुलिस स्टेशन जाते हैं, फिर भी वहाँ का लोग बोलता है 2 दिन के बाद आओ, 2 दिन में जाते हैं फिर बोलता है 2 दिन के बाद आओ। हम लोग क्या करेंगे? हम लोग को खाने तक का कुछ भी नहीं है, हम लोग को रूम से बाहर निकाल दिया गया है।